ಬಂಟರ ಸಂಘ ಮುಂಬೈ ಇದರ ಮೀರಾ ಭಯಂದರ್ ಪ್ರಾದೇಶಿಕ ಸಮಿತಿಯ ವತಿಯಿಂದ ಸಮಾಜ ಬಾಂಧವರಿಗೆ ಉಚಿತ ಕೋವಿಡ್ ಲಸಿಕೆ ನೀಡುವ ಶಿಬಿರವು ಮೀರಾ ರೋಡ್ ತುಂಗಾ ಆಸ್ಪತ್ರೆಯಲ್ಲಿ ನಡೆಯಿತು. ಕೋವಿಡ್ ಮಹಾಮಾರಿಯ ರೋಗದ ಬಗ್ಗೆ ತುಂಗಾ ಹಾಸ್ಪಿಟಲ್ನ ಆಡಳಿತ ನಿರ್ದೇಶಕ ಡಾಕ್ಟರ್ ಸತೀಶ್ ಶೆಟ್ಟಿಯವರು ತನ್ನ ಅಭಿಪ್ರಾಯವನ್ನ ವ್ಯಕ್ತಪಡಿಸುತ್ತಾ, ನಾವು ಆರೋಗ್ಯವಂತರಾಗಿರಲು ನಮ್ಮ ಜೀವನ ಶೈಲಿಯನ್ನ ಬದಲಾಯಿಸಬೇಕಾಗಿದೆ. ಮನೆಯಲ್ಲಿ ಹಾಗೂ ಪರಿಸರದಲ್ಲಿ ಶುಚಿತ್ವವನ್ನ ಕಾಪಾಡಬೇಕು. ಆಗ ಮಾತ್ರ ಭೀಕರ ಕಾಯಿಲೆಯಿಂದ ದೂರವಿರಲು ಸಾಧ್ಯ. ಯಾವುದೇ ಸಂದರ್ಭದಲ್ಲೂ ಕೂಡ ನಮ್ಮನ್ನ ಕೋವಿಡ್ ಆವರಿಸಿಕೊಳ್ಳಬಹುದು. ಒಮ್ಮೆ ಬಂದ ರೋಗ ಮತ್ತೆ ಬರುವುದಿಲ್ಲ ಎನ್ನುವುದು ಅಸಾಧ್ಯ. ಈ ಭಯಾನಕ ರೋಗ ಸುಮಾರು 4 ವರ್ಷಗಳ ಕಾಲ ಇರಬಹುದು ಎಂದು ನನ್ನ ಅಭಿಪ್ರಾಯ. ಶರೀರದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಹುಟ್ಟಿಕೊಂಡ್ರೆ ಅದಕ್ಕೆ ತಕ್ಷಣವೇ ವೈದ್ಯರನ್ನ ಸಂಪರ್ಕಿಸಿ ಔಷಧಿಯನ್ನ ಪಡೆಯಬೇಕು. ಹೀಗೆ ಕೊರೋನಾ ರೋಗದ ಬಗ್ಗೆ ಮಾಹಿತಿಯನ್ನ ನೀಡಿದ್ರು. ಕೋವಿಡ್ ವ್ಯಾಕ್ಸಿನೇಷನ್ ಮಾರ್ಚ್ ಲಾಸ್ಟ್ ಬರ್ತದೆ. 1 ವರ್ಷ ಆದ ಮಸ್ತ್ ಜನಗಳಿಗೆ ಕಷ್ಟ ಆದ ಜನಗಳ ಆರ್ಥಿಕ ಪರಿಸ್ಥಿತಿ ಎಸ್ಪೆಷಲಿ ಅದು ನಮ್ಮ ಹೋಟೆಲ್ ಇಂಡಸ್ಟ್ರಿ ಕೂಡ ಒಂದು ಸಫರ್ ಆಂಡಲ ಈ ಕರ್ಮಭೂಮಿಗೆ ಬರ್ತದೆ ನಮ್ಮ ಕಷ್ಟ ಪಡೋದಿಲ್ಲ ಅಂಚನೆ ಏಕ ಮುಖ್ಯ ಕಾರಣವಾದ ನೆನಪಿನ ಒಟ್ಟಿಗೆ ಉಳ್ಳ ನಮ್ಮ ಅಸೋಸಿಯೇಷನ್ ಉಳ್ಳ ಸಂಘ ಒಂದು ಸಂಸ್ಥೆ ಉಂಟು ನಮ್ಮ ಒಟ್ಟಿಗೆ ಕೋವಿಡ್ಗೆ ಟೈಮ್ ಏತಂತ ಪಂಡ್ರೆ ಆಕ್ಚುಲಿ ತೇರಬಂದ ನಾನು ಹೋದ ವರ್ಷ ನ್ಯೂಸ್ ಓದಿದ್ದೇನೆ. ಅಪ್ಪಗನೆ ಬಂದಿತ್ತು 4 ವರ್ಷ ಒಪ್ಪುದು ಮಿಂಚ ಬರ್ಪುಡು ಹೋಗುದು ಕಂಪ್ಲೀಟ್ ಪೋಯಂಗೆ ಅಟ್ ಲೀಸ್ಟ್ ನಮಗೆ 4 ವರ್ಷ ಜೋಡು ಐಕೆ ಆಯ್ನಾತ್ ಬೇಗ ನಮ್ಮ ವ್ಯಾಕ್ಸಿನೇಷನ್ ಮಾಡ್ಬೋದು. ವ್ಯಾಕ್ಸಿನೇಷನ್ ಮಾಡ್ತಿ ಪಟ್ನಲ್ಲ ಅವು ಹೆಂಗೆ ಬರ್ಪಿನ ಗ್ಯಾರಂಟಿ ಹೆಂಗೆ ಬರ್ಪಿನ ಇದ್ದಿದ್ದು ಅವು ಎಂದನ ತಪ್ಪ 16,000 ಒಂದು ಜನಕ್ಕೂ ಕೂಡ ಬರ್ಬರ ಚಾನ್ಸ್ ಉಂಟು. ಆಲ್ ಡಿಪೆಂಡ್ಸ್ ಆನ್ ಇಮ್ಯುನಿಟಿ. ಸೊ ಅದಕ್ಕೋಸ್ಕರ ಯಾನ್ ಮುಂದಿನ ಪ್ರಕಾರ ಈ ಅಥ್ಲೀಟ್ ಇದ್ದಾರ ಯೋಗ ಮಾಡ್ತೀರ ವಾಕಿಂಗ್ ಹೋಗ್ತಾರ ಜಿಮ್ ಅಂತ. ಜಿಮ್ ಈಸ್ ನಾಟ್ ಅ ಇಮ್ಯೂನ್ ಬಿಲ್ಡರ್, ಇಟ್ ಇಸ್ ಜಸ್ಟ್ ಅ ಮಸಲ್ ಬಿಲ್ಡರ್. ಮಸಲ್ ಬಿಲ್ಡರ್ ಅಂತ ಕೊಡ್ಸಿ ನಮಗೆ ಇಮ್ಯೂನ್ ಬಿಲ್ಡರ್ಗಳು ಅಂತೆಯೇ ಕೆಲವು ಇಲ್ಲದ ಇಲ್ಲದ ಕಷಾಯ ಖಾಡ ಅಥವಾ ಈ ಹರ್ಬಲ್ ಮೆಡಿಸಿನ್ಸ್ ಮತ್ತು ಗತದಲ್ಲಿರಿಕೆ ಮಾಡೋಣ. ಪ್ರಾದೇಶಿಕ ಸಮಿತಿಯ ವೈದ್ಯಕೀಯ ವಿಭಾಗದ ಕಾರ್ಯಾಧ್ಯಕ್ಷ ಮೀರಾ ರೋಡ್ನ ದೀಪಕ್ ಆಸ್ಪತ್ರೆಯ ಸಿಎಂಡಿ ಡಾಕ್ಟರ್ ಭಾಸ್ಕರ್ ಶೆಟ್ಟಿಯವರು ಮಾತನಾಡಿ, ಕೋವಿಡ್ ರೋಗದ ಬಗ್ಗೆ ಜಾಗೃತಿಯ ಮಾತುಗಳನ್ನಾಡಿದ್ರು. ಇನ್ನು 3-4 ವರ್ಷ ಇದೇ ರೀತಿಯ ಜೀವನ ನಡೆಸುವ ಸಾಧ್ಯತೆ ಇದೆ. ಮಾಸ್ಕ್ ಧರಿಸಿದಲ್ಲಿ ವೈರಸ್ ಒಳ ಪ್ರವೇಶಿಸುವ ಸಂಭವ ಕಡಿಮೆಯಾಗುತ್ತದೆ. ಆದ್ದರಿಂದ ಮಾಸ್ಕ್ ಅನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಬೇಕು. ಒಬ್ಬರಿಂದ ಇನ್ನೊಬ್ಬರಿಗೆ ಹೇಗೆ ಹರಡುತ್ತದೆ ಎನ್ನುವುದು ಸಾಧ್ಯತೆ ಇದೆ. ಶರೀರದಲ್ಲಿ ರೋಗ ನಿರೋಧಕ ಇಮ್ಯುನಿಟಿಯ ಹೆಚ್ಚಳವಾಗಬೇಕು. ಆದಷ್ಟು ಅಂತರವನ್ನ ಕಾಪಾಡುವುದರಿಂದ ಒಬ್ಬರಿಂದೊಬ್ಬರಿಗೆ ವೈರಾಣು ಹರಡುವ ಸಾಧ್ಯತೆ ಕಡಿಮೆ ಎಂದು ಹೇಳಿದರು. ಉಪಾಯ ಒಂದು ನಮಗೆ ಮಾಸ್ಕ್ ಕಂಪಲ್ಸರಿ ಒಂದು ಎನ್ನದ ಪೋಲೆ ನನ್ನ 3-4 ವರ್ಷ ನಮ್ಮ ಮುಂಚೆನೆ ಜೀವನ ನಡಪಾನ ಅಗತ್ಯ. ಮಾಸ್ಕ್ ಏನ ಮಾಡ್ಕೊಂಡು ರೆಡ್ ಒಂಜಿ ಬೇತನೆಕ್ಕಿನ ವೈರಸ್ ಇತ್ತಲ್ಲ ಇನ್ನು ನಿಂತದ್ದು ಪೂರ್ಣ ಈ ವೈರಸ್ ಉಲೈಗೆ ತಮ್ಮನ ಕಮ್ಮಿ ಹಾಕೊಂಡು ಇದಕ್ಕೆ ವೈರಸ್ ಎಂಟ್ರಿ ಚಾನ್ಸಸ್ ಕಮ್ಮಿ ಹಾಕೊಂಡು ಬಕ್ಕ ಮಾಸ್ಕ್ ಪಾಡ್ದಿನಾಗೆಲ್ಲ ವೈರಸ್ ಇತ್ತಲ್ಲ ಆಯರಪ್ಪಿದೆ ವೈರಸ್ ಅನ್ನ ಕೊಡ್ಕೊಳೋ ಚಾನ್ಸಸ್ ಕಮ್ಮಿ ಹಾಕೊಂಡು ಒಂದು ರೆಡ್ ಸೆಟ್ ಹಿಡ್ದಲ್ಲ ಜನಕ್ಕೆ ಹೆಲ್ಪ್ ಹಾಕೊಂಡು ಐಕಾದ ಪ್ರತಿಯೊರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ಬಕ್ಕ ನಿಕ್ಲಾರ ಜನಕ್ಕೆ ಒಂದು ಮೊಬಿಲೈಸ್ ಮಾಡ್ಕೊಡು ಮಾಸ್ಕ್ ಇದ್ದಂಗೆ ತೋಡ್ಸಿ ಮಾಸ್ಕ್ ಇತ್ತೆ ನಮ್ಮ ಪಾಡೋನಾಗೆಲ್ಲ ಒಂದು ಸಿಸ್ಟಮ್ ಉಂಟು ಫೇಸ್ ಕಂಪ್ಲೀಟ್ ಕವರ್ ಆದ ನಮ್ಮ ಮಾರ್ನೆ ಕವರ್ ಆದ ಚಿನ್ನ ಮುಟ್ಟ ನಮ್ಮ ಮಾಸ್ಕ್ ಕವರ್ ಬೋರ್ಡ್. ಈ ಸಂದರ್ಭ ಲಸಿಕೆ ನೀಡುವ ಕಾರ್ಯಕ್ರಮದಲ್ಲಿ ತುಂಗಾ ಆಸ್ಪತ್ರೆಯ ಡಾಕ್ಟರ್ ಸತೀಶ್ ಶೆಟ್ಟಿ ಮತ್ತು ಅವರ ಸಿಬ್ಬಂದಿ ವರ್ಗ, ಡಾಕ್ಟರ್ ಭಾಸ್ಕರ್ ಶೆಟ್ಟಿ, ಪ್ರಾದೇಶಿಕ ಸಮಿತಿಯ ವತಿಯಿಂದ ಸಂಘದ ಪ್ರಾದೇಶಿಕ ಸಮಿತಿಯ ಪಶ್ಚಿಮ ವಲಯದ ಸಮನ್ವಯಕರಾದ ಶಶಿಧರ್ ಕೆ ಶೆಟ್ಟಿ ಇನ್ನಂಚೆ, ಪ್ರಾದೇಶಿಕ ಸಮಿತಿಯ ಕಾರ್ಯಾಧ್ಯಕ್ಷ ಶಿವಪ್ರಸಾದ್ ಶೆಟ್ಟಿ, ಸಂಚಾಲಕರಾದ ಗಿರೀಶ್ ಶೆಟ್ಟಿ ತೆಲ್ಲಾರ್,
ಉಪ ಕಾರ್ಯಾಧ್ಯಕ್ಷ ಉದಯ್ ಶೆಟ್ಟಿ ಪೆಲತ್ತೂರು, ಕೋಶಾಧಿಕಾರಿ ದಾಮೋದರ್ ಶೆಟ್ಟಿ, ಜೊತೆ ಕೋಶಾಧಿಕಾರಿ ರಮೇಶ್ ಶೆಟ್ಟಿ ಸಿದ್ದಕಟ್ಟೆ, ಮಹಿಳಾ ವಿಭಾಗದ ಕಾರ್ಯಾಧ್ಯಕ್ಷೆ ಸಚ್ಚರಿಗುತ್ತು ಶಾಲಿನಿ ಸತೀಶ್ ಶೆಟ್ಟಿ, ಮಹಿಳಾ ವಿಭಾಗದ ವಲಯ ಸಮಿತಿಯ ಕಾರ್ಯಾಧ್ಯಕ್ಷ ಅಮಿತ್ ಕೆ ಶೆಟ್ಟಿ, ಯುವ ವಿಭಾಗದ ಕಾರ್ಯಾಧ್ಯಕ್ಷ ಸಂದರ್ಶ ಶೆಟ್ಟಿ ಉಪಸ್ಥಿತರಿದ್ದರು. ಕಾರ್ಯಕ್ರಮವನ್ನು ಬಂಟರ ಸಂಘದ ಉನ್ನತ ಶಿಕ್ಷಣ ಸಮಿತಿಯ ಉಪ ಕಾರ್ಯಾಧ್ಯಕ್ಷ ಕುತ್ಯಾರು ಕಿಶೋರ್ ಶೆಟ್ಟಿ ನಿರೂಪಿಸಿದರು. ಇನ್ನು ಸಲಹಾ ಸಮಿತಿಯ ಕಾರ್ಯಾಧ್ಯಕ್ಷ ಭಾಸ್ಕರ್ ಶೆಟ್ಟಿ ಕಾಶಿಮೀರಾಪುರ ಕಾರ್ಯಕ್ರಮ ಯಶಸ್ವಿಯಾಗುವಲ್ಲಿ ಸಹಕರಿಸಿದರು. ದಿನೇಶ್ ಕುಲಾಲ್ ಬೊಕ್ಕಪಟ್ನ ವಿ4 ನ್ಯೂಸ್, ಮುಂಬೈ.